ಒಂದೇ ಒಂದೇ ಒಂದೇ. ನಮ್ಮ ದೇಶದ 77ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಲದ ವತಿಯಿಂದ ಹಮ್ಮಿಕೊಂಡಂತ ತಿರಂಗ ಯಾತ್ರೆ ತೊಕ್ಕೊಟ್ಟು ವೀರಮಾರುತಿ ವ್ಯಾಯಾಮ ಶಾಲೆಯಿಂದ ಹೊರಟು ಈಗ ತೊಕ್ಕೊಟ್ಟಿನ ಹೃದಯ ಭಾಗದ ಬಸ್ಸು ನಿಲ್ದಾಣದ ಬಳಿ ಸಮೀಪಿಸಿದೆ. ಮೆರವಣಿಗೆಯಲ್ಲಿ ಬಂದಂತ ಎಲ್ಲ ಬಂಧುಗಳು ರಾಷ್ಟ್ರಧ್ವಜವನ್ನು ಹಿಡಿದೇ ಆಸನದಲ್ಲಿ ಆಸೀನರಾಗಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಸಾವಧಾನ್. ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಂ ಸಸ್ಯ ಶ್ಯಾಮಲಾ ಮಾತರಂ ವಂದೇ ಮಾತರಂ ಶುಭ್ರಜ್ಯೋತ್ಸ್ನಾ ಪುಲಕಿತಯಾಮಿನಿ ಪುಲ್ಲಕುಸುಮಿತ ದ್ರುಮದಳ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ ಕೋಟಿ ಕೋಟಿ ಕಂಠಕಲಕಳ ನಿನಾದಕರಾಲೆ ಕೋಟಿ ಕೋಟಿ ಭುಜೈಧೃತ ಕರ ಕರವಾಲೆ ಅಬಲಾ ಕೆನೋ ಮಾಯೆ ತೋ ಬಲೆ ಬಹುಬಲಧಾರಿಣಿ ನಮಾಮಿ ತಾರಿಣಿ ರಿಪುದಲವಾರಿಣಿ ಮಾತರಂ ವಂದೇ ಮಾತರಂ ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಹೃದಯ ತುಮಿ ಮರ್ಮ ತ್ವಂ ಹಿ
प्राणः शरीरे बाहुते तुम्ही मा शक्ती हृदये तुम्ही मा भक्ती तोमरहि प्रतिमा गडी मंदिरे मंदिरे वंदे मातरम त्वं हि दुर्गा दश प्रहरण धारिणी कमला कमलदल विहारिणी वाणी विद्याधायिनी नमामि त्वां नमामि कमलाम् अमलाम् अतुलां सुजलां सुफलां मातरं वन्दे मातरं श्यामलां सरलां सुष्मितं भूषितं धरणी भरणी मातरं वन्दे मातरं वन्दे मातरं भारत माता की ಭಾರತ್ ಮಾತಾ ಕಿ ಒಂದೇ ಒಂದೇ ಒಂದೇ. ಮಂಡಲದ ಅಧ್ಯಕ್ಷರಾದಂತ ಶ್ರೀ ಚಂದ್ರರಾಜ್ ಪಂಡಿತ್ ಅವರು ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ವತಿಯಿಂದ ಇವತ್ತು 77ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ತಿರಂಗ ಯಾತ್ರೆ ಈಗಾಗಲೇ ತೂಕೋಟಿ ಮೈದಾನ ಸಂಪನ್ನಗೊಂಡಿದ್ದು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಬಹಳ ಸಂತೋಷದಿಂದ ಭಾಗಿಯಾಗಿದ್ದೀರಿ. ತಿರಂಗ ಯಾತ್ರೆ ಇಡೀ ದೇಶದಲ್ಲೇ ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಆಚರಿಸ್ತಾ ಬರುತ್ತಾ ಇದೆ. ಬಹಳ ಸಂತೋಷ, ಯಾಕಂತ ಕೇಳಿದ್ರೆ ದೇಶಾಭಿಮಾನಕ್ಕೆ ಇನ್ನೊಂದು ಹೆಸರೇ ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಾಗಿದ್ದ ನಾವೆಲ್ಲರೂ ಕೂಡ ಈ ದೇಶದ ಮಕ್ಕಳು, ಈ ದೇಶಭಕ್ತರು. ಹಾಗಾಗಿ 76 ವರ್ಷಗಳನ್ನು ಪೂರೈಸಿ 77ನೇ ವರ್ಷದ ಈ ಸ್ವಾತಂತ್ರ್ಯ ಮಹೋತ್ಸವದ ಶುಭ ಅವಸರದಲ್ಲಿ ಮೊನ್ನೆ ನಮ್ಮ ದೇಶದ ಪ್ರಧಾನಿಯವರು ಕೆಂಪುಕೋಟೆಯಲ್ಲಿ ಧ್ವಜಾರೋಹಣ ಮಾಡುತ್ತಾ ಬಹಳ ಉತ್ಸಾಹದಿಂದ ಜನತೆಗೆ ಕೆಲವೊಂದು ಕರೆಗಳನ್ನು ಕೊಟ್ಟಿದ್ದಾರೆ. ಧೀಮಂತ ನಾಯಕರಾದಂಥ ನಮ್ಮೆಲ್ಲರ ನಾಯಕರು, ಈ ದೇಶದ ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿಯವರ ಕೆಲವೊಂದು ಆಲೋಚನೆಗಳು ಮತ್ತು ಕೆಲವೊಂದು ದೂರದೃಷ್ಟಿತ್ವಗಳು ನಮ್ಮ ಪಾರ್ಟಿಗೆ ಮತ್ತಷ್ಟು ಸ್ಫೂರ್ತಿಯನ್ನು ಕೊಡುವಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದೆ. ಹಾಗಾಗಿ ನಮ್ಮ ರಾಷ್ಟ್ರೀಯ ನಾಯಕರ ಕರೆಯಂತೆ ಇವತ್ತು ನಮ್ಮ ರಾಜ್ಯದ ಅಧ್ಯಕ್ಷರಾಗಿರುವಂಥ ನಳಿನ್ ಕುಮಾರ್ ಕಟೀಲ್ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಇನ್ನು 3 ದಿನಗಳ ಕಾಲ ತಿರಂಗ ಯಾತ್ರೆ ಅನ್ನುವಂಥ ವಿಶೇಷವಾದ ಕಾರ್ಯಕ್ರಮ ಕೂಡ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಮೊನ್ನೆ ನಾವೆಲ್ಲರೂ ಕಂಡಿದ್ದೇವೆ, ಈ ದೇಶ ವಿಶ್ವಗುರು ಆಗುವಲ್ಲಿ ನಮ್ಮ ಪಾರ್ಟಿಯ ನೇತಾರರ ಕೊಡುಗೆಗಳು ಬಹಳ ಇದೆ. ಹಾಗಾಗಿ ಈ ದೇಶದ ಅನೇಕ ಅಂದರೆ 75 ವರ್ಷದ ಆ ಅಮೃತ ಮಹೋತ್ಸವದ ಸಲುವಾಗಿ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟ ಹೆಗ್ಗಳಿಕೆ ಕೂಡ ನಮ್ಮ ಪಾರ್ಟಿಗೆ ಇರುವಂಥದ್ದು. ಹಾಗಾಗಿ ಇವತ್ತು ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿಯ ಯುವ ನೇತಾರರು ಮತ್ತು ಅಧ್ಯಕ್ಷರು ಆಗಿರುವಂಥ ನಮ್ಮೆಲ್ಲರ ನಾಯಕರಾಗಿರುವಂಥ ಶ್ರೀ ಸುದರ್ಶನ್ ಮೂಡಬಿದ್ರೆ ಅವರು ಈ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದಾರೆ. ಇವರನ್ನು ಮಂಗಳೂರು ಮಂಡಲದ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಜಿಲ್ಲಾಧ್ಯಕ್ಷರಾದಂಥ ಶ್ರೀ ಸುದರ್ಶನ್ ಮೂಡಬಿದ್ರೆ ಅವರಿಗೆ ಮಂಡಲದ ಉಪಾಧ್ಯಕ್ಷರು ಶ್ರೀ ಯಶವಂತ ಮೀಂಡ್ ಅವರು ಶಾಲಿನ ಗೌರವವನ್ನು ನೀಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಜಿಲ್ಲೆಯ ಉಪಾಧ್ಯಕ್ಷರು ನಮ್ಮೆಲ್ಲರ ನಾಯಕರು ಆಗಿರುವಂಥ
ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿ ಅವರವರು ಕೂಡ ಈ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಸಂತೋಷ್ ಕುಮಾರ್ ರೈ ಬೋಲಿಯಾರಿ ಅವರಿಗೆ ಶ್ರೀ ರವಿಶಂಕರ್ ಮಂಡಲದ ಉಪಾಧ್ಯಕ್ಷರು ಶಾಲಿನ ಗೌರವವನ್ನು ನೀಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಈ ವೇದಿಕೆಯಲ್ಲಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಈ ಮಂಡಲದ ಪ್ರಭಾರಿಗಳು ಆಗಿರುವಂತಹ ಶ್ರೀಮತಿ ಕಸ್ತೂರಿ ಪಂಜ ಇದ್ದಾರೆ. ಇವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಮತಿ ಕಸ್ತೂರಿ ಪಂಜಾಯಿ ಅವರಿಗೆ ಶ್ರೀಮತಿ ಜಲಜಾಕ್ಷಿ ಕೋಟ್ಯನ್ ಮಂಡಲದ ಉಪಾಧ್ಯಕ್ಷರು ಶಾಲಿನ ಗೌರವವನ್ನು ನೀಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಈ ಮಂಡಲದ ಪ್ರಭಾರಿಗಳಾಗಿರುವಂತಹ ಮತ್ತು ಜಿಲ್ಲೆಯ ಮಾಧ್ಯಮ ಪ್ರಮುಖರಾಗಿರುವಂತಹ ನಮ್ಮೆಲ್ಲರ ನಾಯಕರು ಆಗಿರುವಂತಹ ರಂದೀಪ್ ಕಾಂಚನ್ ಅವರು ಕೂಡ ಈ ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಜಿತೇಂದ್ರ ಶೆಟ್ಟಿ ಅವರು ಮಂಡಲದ ಕೋಶಾಧಿಕಾರಿಗಳು, ಇವರು ರಣದೀಪ್ ಕಾಂಚಂಡಿ ಇವರಿಗೆ ಶಾಲಿನ ಗೌರವ ನೀಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಜಿಲ್ಲೆಯ ಕಾರ್ಯದರ್ಶಿಗಳಾಗಿರುವಂತಹ ಸತೀಶ್ ಗುಂಪಾಲ್ರು, ನಮ್ಮೆಲ್ಲರ ನಾಯಕರು ಆಗಿರುವಂತಹ ಸತೀಶ್ ಗುಂಪಾಲ್ರು ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಶ್ರೀ ಸತೀಶ್ ಗುಂಪಲ್ ಇವರಿಗೆ ಗಣೇಶ್ವರನ ಮಂಡಲದ ಉಪಾಧ್ಯಕ್ಷರು ಶಾಲಿನ ಗೌರವ ನೀಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಶ್ರೀ ವಿಠಲ್ ಸಾಲಿಯಾಂಡ್ ಅವರು ಗಣೇಶ್ವರನ ಇದ್ದಾರೆ, ದಯವಿಟ್ಟು ಇನ್ನೊಬ್ಬರು ಜಿಲ್ಲೆಯ ಕಾರ್ಯದರ್ಶಿಗಳಾಗಿರುವಂತಹ ನಮ್ಮೆಲ್ಲರ ಸಹೋದರಿ ಶ್ರೀಮತಿ ಜಯಶ್ರೀ ಕರ್ಕೇರ್ ಅವರು ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಮತಿ ಜಯಶ್ರೀ ಕರ್ಕೇರ್ ಅವರಿಗೆ ಶ್ರೀಮತಿ ರಮಣಿ ಸೋಮೇಶ್ವರ ಮಂಡಲದ ಕಾರ್ಯದರ್ಶಿಗಳು ಶಾಲಿನ ಗೌರವವನ್ನು ನೀಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಆಗಿರುವಂತಹ ಶ್ರೀ ಕೆ ಜಯರಾಮ್ ಶೆಟ್ಟಿ ಅವರು ಕೂಡ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದಾರೆ. ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಾಜಿ ಶಾಸಕರಾದಂತಹ ಕೆ ಜಯರಾಮ್ ಶೆಟ್ಟಿ ಅವರಿಗೆ ಶ್ರೀ ಸುಜಿತ್ ಮಾಡೂರ್ ಮಂಡಲದ ಕಾರ್ಯದರ್ಶಿಗಳು ಶಾಲಿನ ಗೌರವ ನೀಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಬಿಜೆಪಿಯ ಭೀಷ್ಮನೆಂದೇ ಹೆಸರು ಪಡೆದಿರುವಂತಹ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಆಗಿರುವಂತಹ ಕುಲಾಲ್ರವರು ಈ ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಸೀತಾರಾಮ್ ಮಂಗೇರ್ ಇವರಿಗೆ ಶ್ರೀ ನವೀನ್ ಶೆಟ್ಟಿ ಮಂಡಲದ ಕಾರ್ಯದರ್ಶಿಗಳು ಶಾಲಿನ ಗೌರವ ನೀಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಹಿರಿಯರು ಮಾರ್ಗದರ್ಶಕರು ನಮ್ಮೆಲ್ಲರ ನಾಯಕರು ಆಗಿರುವಂತಹ ಶ್ರೀ ಟಿ ಜಿ ರಾಜಾರಾಮ್ ಭಟ್ರು ಇದ್ದಾರೆ. ಇವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಟಿ ಜಿ ರಾಜಾರಾಮ್ ಭಟ್ರು ಮಾರ್ಗದರ್ಶಕರು, ನಮ್ಮೆಲ್ಲರ ಮಾರ್ಗದರ್ಶಕರು. ಇವರಿಗೆ ಶ್ರೀ ವಿಠಲ್ ಸಾಲಿಯಾನ್ ಇವರು ಶಾಲಿನ ಗೌರವ ನೀಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಇವರು ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಅಧ್ಯಕ್ಷರು ಆಗಿರುವಂತಹ ನಮ್ಮೆಲ್ಲರ ಆತ್ಮೀಯರು ಆಗಿರುವಂತಹ ಚಂದ್ರಶೇಖರ ಉಚ್ಚಿಲ್ರವರು ಕೂಡ ಈ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಚಂದ್ರಶೇಖರ್ ಉಚ್ಚಿಲ್ರವರಿಗೆ ಶ್ರೀ ಅಜಿತ್ ಉಲ್ಲಾಲ್ ಜಿಲ್ಲಾ ಸಾಮಾಜಿಕ ಜಾಲತಾಣದ ಪ್ರಮುಖರು, ಸಂಚಾಲಕರು, ಇವರು ಶಾಲಿನ ಗೌರವ ನೀಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಗರಸಭೆ, ಪಟ್ಟಣ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ನ ಸದಸ್ಯರು ಕೂಡ ಇದ್ದಾರೆ. ಅದೇ ರೀತಿಯಲ್ಲಿ ಪಾರ್ಟಿಯ ಅನ್ಯಾನ್ಯ ಜವಾಬ್ದಾರಿ ಹೊತ್ತಂತ ಎಲ್ಲ ಪ್ರಮುಖ ಕಾರ್ಯಕರ್ತರಿಗೂ ಕೂಡ ಮತ್ತು ಭಾರತೀಯ ಜನತಾ ಪಾರ್ಟಿ ಅಭಿಮಾನಿಗಳಿಗೂ ಕೂಡ ಮತದಾರ ಬಂಧುಗಳಿಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮದ ಮಾಧ್ಯಮದ ಮಿತ್ರರಿಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಒಂದು ಸ್ವಾಗತವನ್ನು ಬಯಸ್ತಾ ಮುಂದೆ ಜಿಲ್ಲಾಧ್ಯಕ್ಷರು ಕಾರ್ಯಕ್ರಮ ನಡೆಸಿಕೊಡ್ಬೇಕಂತ ವಿನಂತಿಸ್ತಾ ಇದ್ದಾರೆ. ಪ್ರಮುಖರು ಶಾಲಿನ ಗೌರವ ನೀಡಬೇಕಾಗಿ ವಿನಂತಿ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಜೈ ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ, ವಂದೇ ವಂದೇ ವಂದೇ, ಜೈ ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ, ವಂದೇ ವಂದೇ ವಂದೇ, ಜೈ ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ, ವಂದೇ ವಂದೇ ವಂದೇ. ನಮ್ಮ ದೇಶದ ಎಲ್ಲರ ವತಿಯಿಂದ ಹಮ್ಮಿಕೊಂಡಂತ ತಿರಂಗ ಯಾತ್ರೆಯನ್ನು ಉದ್ದೇಶಿಸಿ ನಮ್ಮ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು, ನಮ್ಮೆಲ್ಲರ ಮಾರ್ಗದರ್ಶಕರಾದಂತ ಶ್ರೀ ಸುದರ್ಶನ್ ಮೂಡಬಿದ್ದರೆ ಅವರು ಮಾತಾಡಬೇಕಾಗಿ ಅವರಲ್ಲಿ ವಿನಂತಿ. ಬಲೋ ಭಾರತ್ ಮಾತಾ ಕಿ ವಂದೇ ಮಾತರಂ, ಬಲೋ ಭಾರತ್ ಮಾತಾ ಕಿ ವಂದೇ ಮಾತರಂ, ವಂದೇ ಮಾತರಂ. ಪಾದಕ್ಕೆ ಭಕ್ತಿಯ ಪುಷ್ಪಗಳನ್ನು ಅರ್ಪಿಸಿದ ಗ್ರಾಮದ ದೇವರಾಗಿರುವಂತಹ ಸೋಮನಾಥನಿಗೆ ವಂದಿಸುತ್ತ ಹಾಗೂ ಈ ಪ್ರದೇಶದಲ್ಲಿ ಬಹುಶಃ ಈ ಜಿಲ್ಲೆಯಲ್ಲೇ ತನ್ನ ಕಾರಣಿಕವನ್ನ ತೋರಿಸ್ತಿರುವಂತಹ ಕೊರಗಜ್ಜನ ಸನ್ನಿಧಾನಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿದ ಪೋರ್ಚುಗೀಸರ
ವಿರುದ್ಧ ಹೋರಾಟವನ್ನ ಮಾಡುವುದರ ಮುಖಾಂತರ ಆ ಕಾಲಘಟ್ಟದಲ್ಲಿ ಈ ಜಿಲ್ಲೆಯನ್ನ, ಈ ನಾಡನ್ನ ಉಳಿಸಿದ ಬೆಳೆಸಿದಂತಹ ರಾಣಿ ಅಬ್ಬಕ್ಕನನ್ನ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ, ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಲದ ವತಿಯಿಂದ ಆಯೋಜನೆಗೊಂಡಿರುವಂತಹ ತಿರಂಗ ಯಾತ್ರೆಯ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಚಂದ್ರಾಸ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಜಿಲ್ಲೆಯ ಹಾಗೂ ಮಂಡಲದ ಪ್ರಮುಖರೇ, ಸೇರಿರುವಂತಹ ದೇಶಭಕ್ತ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ನಾವು ಹುಟ್ಟಿರುವಂತಹ ಭೂಮಿಯನ್ನ ಮಾತೃಭೂಮಿ ಎಂದು ಸಂಬೋಧನೆ ಮಾಡುವಂತಹ ಜಗತ್ತಿನ ಏಕೈಕ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ಅದು ಭಾರತ ಅಂತ ಈ ಸಂದರ್ಭದಲ್ಲಿ ನಾವು ತಿಳ್ಕೊಳ್ಬೇಕು. ಜನನೇ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ನಾವು ಹುಟ್ಟಿರುವಂತಹ ಈ ಭೂಮಿ ಸ್ವರ್ಗಕ್ಕಿಂತ ಮಿಗಿಲಾದುದು ಎನ್ನುವ ಪರಿಕಲ್ಪನೆ ಅಡಿಯಲ್ಲಿ ಜೀವನ ಮಾಡುವಂತಹ ದೇಶ ಅದು ಭಾರತ. ಈ ಭೂಮಿಯನ್ನ ದೇವಭೂಮಿ ಅಂತ ಕರೀತಾರೆ. ಜಗತ್ತಿನ ಯಾವುದೇ ದೇಶವನ್ನ ದೇವಭೂಮಿ ಅಂತ ಕರೆಯೋದಿಲ್ಲ, ಕೇವಲ ಭಾರತವನ್ನ ಮಾತ್ರ ದೇವಭೂಮಿ ಅಂತ ಕರೀತಾರೆ. ಯಾಕೆ ಕರೀತಾರಂತ ಕೇಳಿದ್ರೆ, ಸಾಕ್ಷಾತ್ ಭಗವಂತ ಅವತಾರ ತಾಳಿದಂತಹ ಜಗತ್ತಿನ ಏಕೈಕ ದೇಶ ಯಾವುದು ಅಂತ ಕೇಳಿದ್ರೆ ನಮ್ಮ ನಿಮ್ಮ ಭಾರತ ಅಂತ ಈ ಸಂದರ್ಭದಲ್ಲಿ ಹೇಳ್ಕೊಳ್ಬಹುದು. ಅನೇಕ ಸಾಧು ಸಂತರು, ಅನೇಕ ಮಹಾನ್ ಪುರುಷರಿಗೆ ಜನ್ಮ ನೀಡಿದಂತಹ ಪುಣ್ಯ ಭೂಮಿ ಭಾರತ. ಜಗತ್ತು ಅಂಧಕಾರದಲ್ಲಿ ಮುಳುಗಿದ್ದಂತ ಸಂದರ್ಭದಲ್ಲಿ ಸಂಸ್ಕೃತಿ, ನಾಗರಿಕತೆ ಎಂಬುದನ್ನ ತಿಳಿದುಕೊಳ್ಳದಂತ ಸಂದರ್ಭದಲ್ಲಿ ಕೂಡ ಈ ದೇಶದಲ್ಲಿ ಸಂಸ್ಕೃತಿ ಇತ್ತು, ಈ ದೇಶದಲ್ಲಿ ನಾಗರಿಕತೆ ಇತ್ತು. ಆದರೆ ಇವತ್ತು ನಾವು ಇತಿಹಾಸವನ್ನ ಅಧ್ಯಯನ ಮಾಡುವಂತ ಸಂದರ್ಭದಲ್ಲಿ ಕ್ರಿಸ್ತ ಪೂರ್ವ, ಕ್ರಿಸ್ತ ಶಕ ಎನ್ನುವ ಅಧ್ಯಯನ ಮಾಡುವಂತಹ ದುರ್ದೈವ ಇವತ್ತು ನಮ್ಗೆ ಬಂದಿದೆ. ಈ ದೇಶಕ್ಕೆ ಲಕ್ಷಾಂತರ ವರ್ಷದ ಇತಿಹಾಸ ಇದೆ. ಈ ದೇಶದಲ್ಲೇ ಕೃತಯುಗ ನಡೆದಿದೆ, ತ್ರೇತಾಯುಗ ನಡೆದಿದೆ, ದ್ವಾಪರ ಯುಗ ನಡೆದಿದೆ, ಇವತ್ತು ಕಲಿಯುಗದಲ್ಲಿ ಇದ್ದೇವೆ. ತ್ರೇತಾಯುಗ, ದ್ವಾಪರ ಯುಗ ಎಲ್ಲ ಈ ದೇಶದಲ್ಲಿ ನಡೆದಿದೆ ಎನ್ನುವುದಕ್ಕೆ ಅನೇಕ ಸಾಕ್ಷಿಗಳು ಇವತ್ತು ನಮಗೆ ಜೀವಂತವಾಗಿ ಸಿಗ್ತಾ ಇದೆ. ಅದಕ್ಕೋಸ್ಕರ ಈ ಭೂಮಿಯನ್ನ ದೇವಭೂಮಿ ಅಂತ ಕರೀತಾರೆ. ಈ ದೇಶದ ಸಂಸ್ಕೃತಿ ಮೇಲೆ, ಈ ದೇಶದ ಪರಂಪರೆ ಮೇಲೆ, ಈ ದೇಶದ ಆರ್ಥಿಕ ಸಂಪತ್ತಿನ ಮೇಲೆ ಒಂದು ಬಾರಿ ಅಲ್ಲ, ಎರಡು ಬಾರಿ ಅಲ್ಲ, ಸಾವಿರಾರು ವರ್ಷದ ನಿರಂತರ ದಾಳಿ ಆಯಿತು. ಡಚ್ಚರ್ ಇರ್ಬೋದು, ಪೋರ್ಚುಗೀಸರ್ ಇರ್ಬೋದು, ಊನರ್ ಇರ್ಬೋದು, ಮೊಘಲರು ಇರ್ಬೋದು, ಬ್ರಿಟಿಷರು ಇರ್ಬೋದು, ಈ ದೇಶದ ಸಂಪತ್ತನ್ನ ಲೂಟಿ ಮಾಡಿದ್ರು. ಈ ದೇಶದ ಸಂಸ್ಕೃತಿಯ ಮೇಲೆ ದಾಳಿ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಜಗತ್ತಿನ ಬೇರೆ ಬೇರೆ ದೇಶಗಳನ್ನ ನಾವು ಅಧ್ಯಯನ ಮಾಡಿದ್ರೆ, ಒಂದು ದೇಶದ ಮೇಲೆ ಇನ್ನೊಂದು ದೇಶ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಆ ದೇಶದ ಸಂಪತ್ತಿನ ಜೊತೆಗೆ ಆ ದೇಶದ ಸಂಸ್ಕೃತಿ ನಾಶ ಆಗಿದೆ. ಇವತ್ತು ಈಜಿಪ್ಟ್ ಸಂಸ್ಕೃತಿ ಕೇವಲ ಪುಸ್ತಕದಲ್ಲಿದೆ, ಗ್ರೀಕ್ ಸಂಸ್ಕೃತಿ ಕೇವಲ ಪುಸ್ತಕದಲ್ಲಿದೆ, ಇಸ್ರೇಲ್ ನಾಗರಿಕತೆ ಕೇವಲ ಪುಸ್ತಕದಲ್ಲಿದೆ. ಆದ್ರೆ ಈ ದೇಶದ ವಿಶೇಷತೆ, ಸಾವಿರಾರು ವರ್ಷ ನಿರಂತರ ದಾಳಿ ಈ ದೇಶದ ಮೇಲೆ ಆದ್ರೂ ಕೂಡ ಈ ದೇಶದ ಸಂಪತ್ತಿನಲ್ಲಿ ಒಂದು ಪಾಲು ಮಾತ್ರ ನಷ್ಟ ಆಗಿದೆ. ಶೇಕಡ 3/4 ಪಾಲು ಇವತ್ತಿಗೂ ಇದೆ. ಅದರ ಜೊತೆಗೆ ಒಂದು ದೇಶದ ಮೇಲೆ ನಿರಂತರ ದಾಳಿಯಾದಂತ ಸಂದರ್ಭದಲ್ಲಿ ಆ ದಾಳಿಗೆ ಒಳಗಾಗದೆ ಸಂಸ್ಕೃತಿಯನ್ನ ಜೀವಂತವಾಗಿ ಉಳಿಸಿಕೊಂಡಿರುವಂತಹ ಜಗತ್ತಿನ ಏಕೈಕ ದೇಶ ಅದು ಭಾರತ. ಇನ್ನೊಂದು ವಿಶೇಷತೆ ಏನು ಅಂತ ಕೇಳಿದ್ರೆ, ಭಾರತ ಯಾರ ಮೇಲೂ ದಂಡೆತ್ತಿ ಹೋಗಿಲ್ಲ. ಭಾರತ
ಯಾರ ಮೇಲೆ ದಾಳಿಯನ್ನ ಮಾಡಿಲ್ಲ. ಆದರೆ ಭಾರತದ ಆಧ್ಯಾತ್ಮಿಕತೆ, ಭಾರತದ ಸಂಸ್ಕೃತಿ ಇದು ಜಗದ್ವ್ಯಾಪಿಯಾಗಿದೆ. ಒಂದು ಕಾಲಘಟ್ಟದಲ್ಲಿ ಭಾರತವೇ ಜಗತ್ತು, ಜಗತ್ತೇ ಭಾರತ ಎನ್ನುವ ರೀತಿಯಲ್ಲಿತ್ತು. ಇವತ್ತು ಜಗತ್ತಿನ ಬೇರೆ ಬೇರೆ ರಾಷ್ಟ್ರದಲ್ಲಿ ಇವತ್ತು ಉತ್ಪಾದನೆ ಆಗ್ತಾ ಇದೆ, ಅಧ್ಯಯನ ಆಗ್ತಾ ಇದೆ. ಇತ್ತೀಚೆಗೆ ರಷ್ಯಾದಲ್ಲಿ ಕೂಡ 2000 ವರ್ಷದ ಹಿಂದೆ ಋಷಿಗಳ ಕಮಂಡಲ ಸಿಕ್ಕಿದೆ. ಅನೇಕ ದೇಶಗಳಲ್ಲಿ ಭಾರತದ ಆಧ್ಯಾತ್ಮಿಕತೆಯ ಹಾಗೂ ಸಂಸ್ಕೃತಿಯ ಕುರುಹುಗಳು ಸಿಗ್ತಾ ಇದೆ. ಇದನ್ನೆಲ್ಲ ಗಮನಿಸಿದಾಗ ಭಾರತದ ಸಂಸ್ಕೃತಿ ಇದು ಜಗದ್ವ್ಯಾಪಿಯಾಗಿತ್ತು. ಸುಮಾರು 2000 ವರ್ಷ ಮೌರ್ಯ ವಂಶರು ಚೀನಾವನ್ನ ಆಳ್ವಿಕೆ ಮಾಡಿದ್ದಾರೆ ಎನ್ನುವಂತ ಇತಿಹಾಸ ಕೂಡ ನಮ್ಮ ಭಾರತದಲ್ಲಿ ಇದೆ. ಇಡೀ ಜಗತ್ತಿಗೆ ಜಗದ್ಗುರುವಾಗಿ ಮೆರೆದಂತಹ ಭಾರತ ಒಂದು ಕಾಲಘಟ್ಟದಲ್ಲಿ ಗುಲಾಮಗಿರಿಯನ್ನ ಒಪ್ಪಿಕೊಳ್ಳುವಂತ ಪರಿಸ್ಥಿತಿ ಆಯಿತು. ಆದರೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಈ ಗುಲಾಮಗಿರಿಯಿಂದ ನಾವು ಹೊರಗೆ ಬರಬೇಕಾಗಿತ್ತು. ಆದರೆ ಸ್ವಾರ್ಥ ರಾಜಕಾರಣ, ಕುಟುಂಬ ರಾಜಕಾರಣ, ಇದರ ಪರಿಣಾಮದಿಂದ ಭಾರತ ಒಂದು ರೀತಿಯಲ್ಲಿ ಗುಲಾಮಗಿರಿಯನ್ನ ಒಪ್ಪಿಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಇತ್ತು. ಈ ದೇಶದಿಂದ ಬ್ರಿಟಿಷರು ಹೊರಗೋದ ನಂತರ ಬ್ರಿಟಿಷರ ಚಿಂತನೆಗಳು ಕೂಡ ಈ ದೇಶದಿಂದ ಹೊರಗೆ ಹೋಗಬೇಕಿತ್ತು. ಆದರೆ ಬ್ರಿಟಿಷ್ ಮಾನಸಿಕತೆಯನ್ನ, ಬ್ರಿಟಿಷ್ ಚಿಂತನೆಯನ್ನ ತಮ್ಮ ರಾಜಕಾರಣದಲ್ಲಿ ಅಳವಡಿಸಿಕೊಂಡ ಪರಿಣಾಮದಿಂದ ಈ ದೇಶದ ನಾಗರಿಕರು, ಈ ದೇಶದ ಭಾರತೀಯರು ಭಾರತವನ್ನ ಅರ್ಥೈಸಿಕೊಳ್ಳುವಲ್ಲಿ ಸೋತು ಹೋದರು. ಭಾರತದ ಸಂಸ್ಕೃತಿ ಎಷ್ಟು ಉದಾತ್ತವಾದದ್ದು, ಭಾರತ ಯಾವ ರೀತಿ ಬೆಳೆದಿತ್ತು, ಸಂಪತ್ತು ಇವತ್ತು ಕೂಡ ತಿರುವನಂತಪುರದ ಒಂದು ದೇವಸ್ಥಾನದಲ್ಲಿ ಆ 4 ಕೋಣೆಗಳಲ್ಲಿ ಜಗತ್ತನ್ನ ಕೊಂಡುಕೊಳ್ಳುವಂತಹ ಸಾಮರ್ಥ್ಯ ಒಂದು ದೇವಸ್ಥಾನದಲ್ಲಿದೆ. ಸೋಮನಾಥ ದೇವಸ್ಥಾನಕ್ಕೆ 17 ಬಾರಿ ಒಬ್ಬ ದಂಡೆತ್ತಿ ಹೋಗಬೇಕಾದ್ರೆ ಆ ಒಂದು ದೇವಸ್ಥಾನದಲ್ಲಿ ಎಷ್ಟು ಸಂಪತ್ತಿತ್ತು. ವಿಜಯನಗರದ ಸಾಮ್ರಾಜ್ಯದ ಕಾಲದಲ್ಲಿ ವಜ್ರ ವೈಡೂರ್ಯಗಳು ಕಡ್ಲೆಯ ವ್ಯಾಪಾರ ರೀತಿಯಲ್ಲಿ ಮಾರಾಟ ಮಾಡ್ತಾ ಇದ್ರು. ಎಷ್ಟು ಸಂಪದ್ಭರಿತವಾದಂತಹ ದೇಶ. ಗುಲಾಮಗಿರಿಯನ್ನ ಒಪ್ಪಿಕೊಂಡಂತ ಸಂದರ್ಭದಲ್ಲಿ ಸ್ವಾತಂತ್ರ್ಯಗೊಂಡ ನಂತರ ಈ ದೇಶದ ಸಂಸ್ಕೃತಿಯನ್ನ ಮತ್ತೊಮ್ಮೆ ಚೇತನಗೊಳಿಸಬೇಕಾಗಿತ್ತು. ಆದರೆ ಈ ದೇಶವನ್ನ ಆಳ್ವಿಕೆ ಮಾಡಿದಂತಹ ರಾಜಕಾರಣಿಗಳಿಗೆ ಈ ದೇಶದ ಸಂಸ್ಕೃತಿಯನ್ನ ಅವರು ಮರೆತರು. ಸುಳ್ಳು ಇತಿಹಾಸವನ್ನ ಸಮಾಜದ ಮುಂದೆ ಇಟ್ಟರು. ಅಹಿಂಸೆಯಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಎನ್ನುವ ಸುಳ್ಳು ಇತಿಹಾಸವನ್ನ ನಮ್ಮ ದೇಶದ ಜನರಿಗೆ ನೀಡಿದರು. ಕೇವಲ ಅಹಿಂಸೆಯಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿಲ್ಲ. 1857ನೇ ಇಸವಿಯ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವನ್ನ ಸಿಪಾಯಿ ದಂಗೆ ಅಂತ ಕರೆದರು. ಎಷ್ಟು ಸುಳ್ಳು ಇತಿಹಾಸ. ಮಂಗಳ್ ಪಾಂಡೆಯ ಒಂದು ಸಣ್ಣ ತಪ್ಪಿನಿಂದ 90 ವರ್ಷ ನಾವು ಸ್ವಾತಂತ್ರ್ಯ ಪಡೆಯುವಲ್ಲಿ ವಾಪಸ್ ಹೋದೆವು. ಆದರೆ ಅವತ್ತಿನಿಂದ 47ನೇ ಇಸವಿ ತನಕ ಈ ದೇಶದಲ್ಲಿ ಸುಮಾರು 3 ಲಕ್ಷ ಜನ ಹುತಾತ್ಮರಾಗಿದ್ದಾರೆ. ಸಾವಿರಾರು ಕ್ರಾಂತಿಕಾರಿಗಳು ಹೋರಾಟಕ್ಕೆ ಕಿಚ್ಚನ್ನ ಹಚ್ಚಿದ್ದಾರೆ. ಮದನ್ಲಾಲ್ ಧಿಂಗ್ರ ತಾರುಣ್ಯದ ವಸ್ತುದಲ್ಲಿರುವಂತ ಒಬ್ಬ ಯುವಕ ಲಂಡನ್ಗೆ ವಿದ್ಯಾಭ್ಯಾಸಕ್ಕೆ ಹೋಗಿದ್ದ. ತನ್ನ ಭವಿಷ್ಯವನ್ನ ಮರಿತಾನೆ, ಭಾರತದ ಭವಿಷ್ಯದ ಬಗ್ಗೆ ಚಿಂತನೆಯನ್ನ ಮಾಡ್ತಾನೆ. ಜಲಿಯನ್ ವಾಲ್ ಬಾಗ್ ಹತ್ಯಾಕಾಂಡವನ್ನ ಯಾರು ಮಾಡಿದಾನೆ ಅವನ ನೆಲದಲ್ಲೇ ಹೋಗಿ ಆ ತುಂಬಿದ ಸಭೆಯಲ್ಲಿ ಆ ಬ್ರಿಟಿಷ್ ಅಧಿಕಾರಿಯನ್ನ ಕೊಂದಿರುವಂತಹ ಮದನ್ಲಾಲ್ ಧೀಂಗ್ರನ ಶೌರ್ಯವನ್ನ ನಾವು ಮರಿಬೇಕಾಗತ್ತಾ? ಆ ಕ್ರಾಂತಿಕಾರಿಗಳ ಜೀವಕ್ಕೆ ಬೆಲೆ ಇಲ್ವಾ? ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ತನ್ನ ಜೀವನದ ಕೊನೆಯ ತನಕ ಬ್ರಿಟಿಷರ ಕೈಗೆ ಸಿಗುವುದಿಲ್ಲ ಎನ್ನುವ ಶಪಥ ಮಾಡಿದಂತಹ ಚಂದ್ರಶೇಖರ್ ಆಜಾದ್, ಲಾಲ್ ಬಾಲ್ ಪಾಲ್, ಇವರೆಲ್ಲರ ತ್ಯಾಗವನ್ನ ನಾವು ಮರಿಬೇಕಾಗತ್ತಾ? ತನ್ನ ಇಡೀ ಜೀವನವನ್ನ ಈ ದೇಶಕ್ಕೋಸ್ಕರ ಸಮರ್ಪಣೆ ಮಾಡಿದಂತಹ ಸ್ವಾತಂತ್ರ್ಯ ವೀರ ಸಾವರ್ಕರ್ ಬಗ್ಗೆ ಇವತ್ತು ಅಪಹಾಸ್ಯ ಆಗ್ತಾ ಇದೆ.
ನಿಜವಾದಂತಹ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಇವತ್ತು ಗೌರವ ಸಿಗ್ತಾ ಇರಲಿಲ್ಲ. ಆದರೆ ನಮ್ಮೆಲ್ಲರ ಸೌಭಾಗ್ಯ, ಈ ದೇಶದ ಸೌಭಾಗ್ಯ, ಈ ದೇಶದ ಚುಕ್ಕಾಣಿಯನ್ನು ಇಡ್ಲಿಕ್ಕೆ ಒಬ್ಬ ದೇಶಭಕ್ತನ ಜನನ ಆಗತ್ತೆ. 2014ನೇ ಇಸವಿಯಲ್ಲಿ ಈ ದೇಶದ ಪ್ರಧಾನಮಂತ್ರಿಯಾಗಿ ಜವಾಬ್ದಾರಿಯನ್ನ ಸ್ವೀಕಾರ ಮಾಡಿದಂತಹ ನರೇಂದ್ರ ಮೋದಿಜಿಯವರು ತನ್ನ ಪ್ರಮಾಣ ವಚನ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ನಾನು ಈ ದೇಶದ ಪ್ರಧಾನಮಂತ್ರಿಯಲ್ಲ, ಈ ದೇಶದ ಜನರ ಪ್ರಧಾನ ಸೇವಕ ಎನ್ನುವ ಪರಿಕಲ್ಪನೆ ಅಡಿಯಲ್ಲಿ ಆಳ್ವಿಕೆ ಮಾಡಿದಂತಹ ಒಬ್ಬ ಪ್ರಧಾನಮಂತ್ರಿ ಇದ್ರೆ ಅದು ನರೇಂದ್ರ ಮೋದಿ ಅಂತ ನಾವು ಈ ಸಂದರ್ಭದಲ್ಲಿ ಬಹಳ ಎದೆ ತಟ್ಟಿ ಹೇಳ್ಕೊಳ್ಬಹುದು ಬಂಧುಗಳೇ. 14ರಿಂದ 23ರ ತನಕ ಈ 9 ವರ್ಷದಲ್ಲಿ ಯಾವ ರೀತಿಯ ಅಭಿವೃದ್ಧಿಗಳನ್ನ ಮಾಡಿದ್ದಾರೆ ಅಂತ ಹೇಳ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನಮ್ಗೆಲ್ಲರಿಗೂ ತಿಳಿದಿದೆ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ವೈಜ್ಞಾನಿಕವಾಗಿ, ರಕ್ಷಣಾತ್ಮಕವಾಗಿ ಜಗತ್ತಿನಲ್ಲಿ ಭಾರತ ಯಾವ ಮಟ್ಟಕ್ಕೆ ಬೆಳೆದಿದೆ ಎನ್ನುವಂತ ಇತಿಹಾಸ ಇವತ್ತು ನಮ್ಮ ಕಣ್ಮುಂದೆ ಇದೆ. ಇಡೀ ಜಗತ್ತು ಇವತ್ತು ಭಾರತವನ್ನ ನೋಡ್ತಾ ಇದೆ. ಜಗತ್ತಿಗೆ ನಾಯಕತ್ವವನ್ನ ಇವತ್ತು ಭಾರತ ನೀಡುತ್ತಾ ಇದೆ. ಜಗತ್ತಿನ ಎಲ್ಲಾ ದೇಶಗಳು ಸಮಸ್ಯೆಗಳಿಗೆ ಭಾರತದಿಂದ ಉತ್ತರವನ್ನ ನಿರೀಕ್ಷೆ ಮಾಡ್ತಾ ಇದೆ. ಇವತ್ತು ಭಾರತದ ತ್ರಿವರ್ಣ ಧ್ವಜ ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಇವತ್ತು ರಾರಾಜಿಸ್ತಾ ಇದೆ. ಕೊರೋನಾದ ಸಂದರ್ಭದಲ್ಲಿ ಜಗತ್ತಿನ ಎಲ್ಲ ದೇಶಗಳು ನೆಲ ಕಚ್ಚಿದ್ರು ಕೂಡ ಆರ್ಥಿಕವಾಗಿ ತಲೆ ಎತ್ತಿ ನಿಂತಿರುವಂತಹ ಜಗತ್ತಿನ ಏಕೈಕ ದೇಶ ಅದು ಭಾರತ. ಅದಕ್ಕೆ ನಮ್ಮ ದೇಶದ ಸಮರ್ಥ ನಾಯಕತ್ವ. ಈ ದೇಶದ ಆಮದು ಮಾಡುವಂತ ಸಂದರ್ಭದಲ್ಲಿ ಡಾಲರ್ನ ಮುಖಾಂತರ ಪಾವತಿ ಮಾಡುವಂತ ವ್ಯವಸ್ಥೆ. ಆದರೆ ಈ ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಅರಬ್ ದೇಶಗಳಿಂದ ನಮ್ಮ ದೇಶಕ್ಕೆ ಕಚ್ಚಾ ತೈಲ ಆಮದು ಮಾಡುವಂತ ಸಂದರ್ಭದಲ್ಲಿ ರೂಪಾಯಿ ಮುಖಾಂತರವೇ, ನಮ್ಮ ದೇಶದ ರೂಪಾಯಿ ಕರೆನ್ಸಿಯ ಮುಖಾಂತರವೇ ಪಾವತಿಸಿದಂತಹ ಮೊದಲ ಪ್ರಧಾನಮಂತ್ರಿ ಅದು ನರೇಂದ್ರ ಮೋದಿ ಅಂತ ನಾವು ತಿಳ್ಕೊಳ್ಬೇಕು ಬಂಧುಗಳೇ. ಇವತ್ತು ಭಾರತದ ಆಧ್ಯಾತ್ಮಿಕತೆಯನ್ನ ಜನ ಒಪ್ಕೊಳ್ತಾ ಇದ್ದಾರೆ. ಈ ದೇಶದ ಕೌಟುಂಬಿಕ ಪದ್ಧತಿಯನ್ನ ಜನ ಸ್ವೀಕಾರ ಮಾಡ್ತಾ ಇದ್ದಾರೆ. ಈ ದೇಶದ ಸಂಸ್ಕೃತಿಯನ್ನ ಜಗತ್ತು ಒಪ್ಪಿಕೊಳ್ತಾ ಇದೆ. ಇವತ್ತು ಜಗತ್ತಿನ ಜನರಿಗೆ ಗೊತ್ತಾಗಿದೆ, ಜಗತ್ತು ಉಳಿಬೇಕಾದ್ರೆ ಭಾರತ ಉಳಿಬೇಕು. ಜಗತ್ತಿನ ಉಳಿವು ಅದು ಭಾರತದ ಮುಖಾಂತರ ಇದೆ ಎನ್ನುವಂತಹ ಸತ್ಯವನ್ನ ತಿಳಿದಿರುವಂತಹ ಅದು ಜಪಾನ್ ಇರಬಹುದು, ಜರ್ಮನ್ ಇರಬಹುದು, ಲಂಡನ್ ಇರಬಹುದು, ಅಮೆರಿಕ ಇರಬಹುದು, ಈ ಪ್ರತಿಯೊಂದು ದೇಶಗಳು ಕೂಡ ಇವತ್ತು ಭಾರತವನ್ನ ನೋಡ್ತಾ ಇದೆ ಬಂಧುಗಳೇ, ಭಾರತವನ್ನ ನೋಡ್ತಾ ಇದೆ. ಇವತ್ತು ನಮ್ಮ ಎಲ್ಲ ಸಂಸ್ಕೃತಿಯನ್ನ ಸ್ವೀಕಾರ ಮಾಡ್ತಾ ಇದೆ. ಆದರೆ ಇಂಥ ಒಂದು ಸಂಕ್ರಮಣ ಕಾಲಘಟ್ಟದಲ್ಲಿ, ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಈ ಒಂದು ಸಂದರ್ಭದಲ್ಲಿ ಕಳೆದ ಬಾರಿ ಹರ್ ತಿರಂಗದ ಮುಖಾಂತರ, ತಿರಂಗ ಯಾತ್ರೆಯ ಮುಖಾಂತರ ಈ ದೇಶದ ಜನ, ಈ ದೇಶದ ಯುವಕರು ಜಾಗೃತರಾಗಬೇಕು. ದೇಶಭಕ್ತಿ ಅವರ ಮನಸ್ಸಿನಲ್ಲಿ ಉದ್ದೀಪನ ಆಗಬೇಕು. ದೇಶಭಕ್ತಿಯೇ, ರಾಷ್ಟ್ರೀಯ ವಿಚಾರಧಾರೆಯೇ ಈ ದೇಶದ ಪ್ರಮುಖವಾಗಿರುವಂತಹ ಅಂಶ ಜನರಿಗೆ ಗೊತ್ತಾಗಬೇಕು ಎನ್ನುವ ದೃಷ್ಟಿಯಿಂದ ಕಳೆದ ಬಾರಿ ಮತ್ತೆ ಈ ಬಾರಿ ಈ ರೀತಿ ತಿರಂಗ ಯಾತ್ರೆಯ ಮುಖಾಂತರ, ಹರ್ ತಿರಂಗದ ಕಾರ್ಯಕ್ರಮದ ಮುಖಾಂತರ ಜನರಲ್ಲಿ ದೇಶಭಕ್ತಿಯನ್ನ ಉದ್ದೀಪನ ಮಾಡುವಂತ ಕೆಲಸವನ್ನ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅನೇಕ ಗ್ಯಾರಂಟಿಗಳನ್ನು ನೀಡುವುದರ ಮುಖಾಂತರ ಚುನಾವಣೆಯ ನಾಂದಿ ಮಾಡಿದರು. ಆದರೆ ಇತ್ತೀಚೆಗೆ ಈ ದೇಶದ ಜನರಿಗೆ ಸನ್ಮಾನ್ಯ ನಮ್ಮ ಪ್ರಧಾನಮಂತ್ರಿಯವರು ಒಂದು ಗ್ಯಾರಂಟಿಯನ್ನ ಕೊಟ್ಟಿದ್ದಾರೆ. ಅವರು ಪ್ರಧಾನಮಂತ್ರಿಯಾಗಿ ಜವಾಬ್ದಾರಿಯನ್ನ ಸ್ವೀಕಾರ ಮಾಡುವಂತ ಸಂದರ್ಭದಲ್ಲಿ ಭಾರತ ಹೇಗಿತ್ತು, ಜಗತ್ತಿನಲ್ಲಿ ಭಾರತದ ಆರ್ಥಿಕವಾಗಿ ಭಾರತ ಯಾವ ಸ್ಥಾನದಲ್ಲಿತ್ತು, ಆದರೆ ಇವತ್ತು ಜಗತ್ತಿನ 5ನೇ ಸ್ಥಾನದಲ್ಲಿ ಭಾರತ ಇದೆ. ಆದರೆ ಮೋದಿ ಕೊಟ್ಟಿರುವಂತಹ ಗ್ಯಾರಂಟಿ 3ನೇ ಬಾರಿಗೆ ಅವಕಾಶವನ್ನ ಕೊಡಿ,
ಈ ರಾಷ್ಟ್ರವನ್ನ ಜಗತ್ತಿನ 3ನೇ ರಾಷ್ಟ್ರವಾಗಿ ಮಾಡ್ತೇನೆ ಎನ್ನುವಂತಹ ಗ್ಯಾರಂಟಿಯನ್ನ ಈ ದೇಶದ ಜನರಿಗೆ ನೀಡಿದ್ದಾರೆ. ಅದರ ಜೊತೆಗೆ 2047ನೇ ಇಸವಿಗೆ ಭಾರತ ಸ್ವಾತಂತ್ರ್ಯದ ಶತಮಾನೋತ್ಸವವನ್ನು ಆಚರಿಸುವಂತ ಸಂದರ್ಭ. ಮೋದಿ ಗೊತ್ತಿದೆ 2047ಕ್ಕೆ ನಾನು ಅಧಿಕಾರದಲ್ಲಿ ಇರುವುದಿಲ್ಲ, ಆದರೆ 2047ಕ್ಕೆ ಭಾರತ ಯಾವ ರೀತಿ ಯಾವ ಮಟ್ಟದಲ್ಲಿ ಇರಬೇಕು ಎನ್ನುವ ಸಂಕಲ್ಪವನ್ನ ತೊಟ್ಟಿರುವಂತಹ ಪ್ರಧಾನಮಂತ್ರಿ ಅದು ನರೇಂದ್ರ ಮೋದಿ ಅಂತ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಳ್ಳಲೇಬೇಕಾಗುತ್ತೆ. ಮುಂದೆ 25 ವರ್ಷದಲ್ಲಿ ಭಾರತ ಯಾವ ಮಟ್ಟವನ್ನ ಮುಟ್ಟಬೇಕು, ಯಾವ ರೀತಿಯ ಅಭಿವೃದ್ಧಿಯ ಕಾರ್ಯಗಳಾಗಬೇಕು ಎನ್ನುವುದನ್ನ ಚಿಂತನೆ ಮಾಡಿದಂತಹ ಸನ್ಮಾನ್ಯ ಪ್ರಧಾನಮಂತ್ರಿಯವರು ಈ ದೇಶದ ಯುವ ಸಂಪತ್ತನ್ನ ಬಹಳ ವ್ಯವಸ್ಥಿತವಾಗಿ ಬಳಕೆ ಮಾಡ್ತಾ ಇದ್ದಾರೆ. ಜಗತ್ತಿನಲ್ಲಿರುವಂತಹ ಯುವಶಕ್ತಿ ಇರುವಂತಹ ಏಕೈಕ ದೇಶ ಭಾರತ. ಈ ಯುವ ಸಂಪತ್ತನ್ನ ಸರಿಯಾಗಿ ಉಪಯೋಗ ಮಾಡಿಕೊಳ್ತಿರ್ಲಿಲ್ಲ. ಆದ್ರೆ ಇವತ್ತು ದೇಶದ ಯುವ ಸಂಪತ್ತನ್ನ ವ್ಯವಸ್ಥಿತವಾಗಿ ಉಪಯೋಗ ಮಾಡುವುದರ ಮುಖಾಂತರ ಜಗತ್ತಿನ ಎಲ್ಲ ಆಯಾಮದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಭಾರತ ಇವತ್ತು ಮುಂಚೂಣಿಯಲ್ಲಿ ಇವತ್ತು ಬರುವುದನ್ನು ಗಮನಿಸ್ತಾ ಇದ್ದೇವೆ. ಇವತ್ತು ನಮ್ಮ ದೇಶದ ಒಂದು ಇಸ್ರೋ ಎನ್ನುವಂತ ವಿಜ್ಞಾನ ಸಂಸ್ಥೆ ಇವತ್ತು ವಿಜ್ಞಾನಕ್ಕೆ ಸವಾಲನ್ನು ನೀಡುವುದರ ಮುಖಾಂತರ ಜಗತ್ತಿನ ಎಲ್ಲ ವಿಜ್ಞಾನ ಸಂಸ್ಥೆಗಳಿಗೆ ಮಿಗಿಲಾದಂತಹ ಒಂದು ಸಾಧನೆಯನ್ನ ಮಾಡುವುದರ ಮುಖಾಂತರ ಇವತ್ತು ವೈಜ್ಞಾನಿಕ ಲೋಕದಲ್ಲಿ ಕೂಡ ಭಾರತ ಮಿಂಚುತ್ತಿರುವಂತಹ ಕಾಲಘಟ್ಟದಲ್ಲಿ ನಮ್ಮೆಲ್ಲರ ಇವತ್ತು ಸುವರ್ಣ ಯುಗ ಭಾರತದ ಅಮೃತದ ಕಾರ್ಯಕ್ರಮ ಸಂಭ್ರಮ ಆಚರಣೆಯ ಹಿನ್ನೆಲೆಯಲ್ಲಿ ನಮ್ಮೆಲ್ಲ ಹಿರಿಯರು ಕಂಡಿರುವಂತಹ ವಿವೇಕಾನಂದರು ಕಂಡಿರುವಂತಹ ಜಗದ್ಗುರು ಭಾರತ, ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಕಂಡಿರುವಂತಹ ಅಖಂಡತೆಯ ಭಾರತ, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ಕಂಡಿರುವಂತಹ ಅಂತ್ಯೋದಯದ ಪರಿಕಲ್ಪನೆಯ ಭಾರತ, ಅಟಲ್ಜಿ ಕಂಡಿರುವಂತಹ ಸದೃಢ ಭಾರತ, ಡಾಕ್ಟರ್ ಅಬ್ದುಲ್ ಕಲಾಂ ರವರು ಕಂಡಿರುವಂತಹ ಸೂಪರ್ ಪವರ್ ಭಾರತ ನಿರ್ಮಾಣ ಆಗುವಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಈ ಒಂದು ಸೌಭಾಗ್ಯವನ್ನ ಭಗವಂತ ನಮಗೆ ಕಲ್ಪಿಸಿಕೊಟ್ಟಿದ್ದಾನೆ. ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ವಿಚಾರಧಾರೆಯ ಜೊತೆಗೆ ನಾವೆಲ್ಲರೂ ಕೈ ಜೋಡಿಸುತ್ತಾ ಈ ಭಾರತದ ಭವ್ಯ ಬೆಳವಣಿಗೆಗೆ ನಾವೆಲ್ಲರೂ ಕಾರಣೀಕರ್ತರಾಗಬೇಕು ಎನ್ನುವ ವಿನಂತಿಯನ್ನ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸಿ ನನ್ನ ಮಾತನ್ನ ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ವಂದೇ ವಂದೇ. ವಂದನಾರ್ಪಣೆಯನ್ನು ನೀಡಲಿಕ್ಕಿದ್ದಾರೆ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಂತ ನವೀನ್ ಪಾದಲ್ಪಡಿಯವರು. ಆ ಬಳಿಕ ವಂದನಾರ್ಪಣೆಯೊಂದಿಗೆ ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮ ಸಮಾಪನಗೊಳ್ಳಲಿದೆ. 2 ನಿಮಿಷ ಎಲ್ಲರೂ. ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸುದರ್ಶನ್ ಮೂಡಬಿದ್ರೆ ಇವರಿಗೆ ಕೂಡ ನಮ್ಮೆಲ್ಲರಿಗೆ ಧನ್ಯವಾದಗಳು. ಅದೇ ರೀತಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಹಾಗೂ ನಾಯಕರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದ ಅರ್ಪಿಸುತ್ತಾ ರಾಷ್ಟ್ರಗೀತೆ